ಮತ್ತು ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಜನತೆ ಕಾತರದಿಂದ ಕಾಯುತ್ತಿದ್ದಾರೆ. ಇನ್ನೇನು ಬಂದೇ ಬಿಟ್ಟಿತ್ತು ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಯ ಸಂಭ್ರಮ. ಅಂತೆಯೇ ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಕ್ರಿಸ್ಮಸ್ ಆಚರಣೆ ಹೇಗಿತ್ತು, ಕ್ರಿಸ್ಮಸ್ ಆಚರಣೆಯಲ್ಲಿ ಏನೆಲ್ಲ ವಿಶೇಷತೆಗಳಿತ್ತು ಎಲ್ಲವನ್ನ ತಿಳಿಸಿಕೊಡ್ತೀವಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮೇರಿ ಕ್ರಿಸ್ಮಸ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ಮಾನವತೆ, ಸೌಹಾರ್ದ, ಶಾಂತಿ, ಕ್ಷಮೆಯ ಪ್ರತಿರೂಪವಾಗಿರುವ ಸಂಭ್ರಮಾಚರಣೆಯ ಹಬ್ಬವೇ ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬವು ಸರಳತೆ, ಪ್ರೀತಿ, ಸ್ನೇಹದ ಆಗರದ ಪರಿಚಯವಾಗಿದೆ. ಈ ಮಾನವೀಯ ಮೌಲಿಕಗಳ ಅರ್ಥವನ್ನ ತಿಳಿದು ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಂಡಾಗ ನಿಜವಾದ ಕ್ರಿಸ್ಮಸ್ ಆಚರಣೆ ಆಗುತ್ತದೆ. ಇಂತಹ ಸಹೋದರ ಭಾತೃತ್ವವನ್ನ ಸಾರುವಂತಹ, ಸಮಾಜ ಬಾಂಧವರನ್ನ ಸಮಾನತೆಯಿಂದ ಕಾಣುವಂತಹ ಕ್ರಿಸ್ಮಸ್ ಸಂಭ್ರಮಾಚರಣೆಯನ್ನ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಆಚರಿಸಲಾಯಿತು. Have a holly jolly Christmas. It's the best time of the... Good evening to one and all. I'm glad to see you all gathered here to be a part of the Christmas celebrations of Father Muller Charitable Institutions. We read in the Gospel of St. John, chapter 3, verse 16, God so loved the world that he gave his one and only Son, that whoever believes in him shall not perish, but has eternal life. Today, we are all here to celebrate the birth of God's begotten Son, Jesus Christ. It's a time to cherish peace, mercy, love, and faith. So, let us join in the celebration as our management, staff, and students have planned the Christmas program for us. Wish you all a very pleasant and joyful evening. Friends, we are here to celebrate Christmas. You may be wondering, Christmas is on 25th and why today's celebration? Why so early? And those who look after them, their bystanders and relatives. ಚಿನ್ನದ ಮನಸ
ಸ್ವಂತ ಮಾತ್ರ ತಂದಿರೋ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ನಿಂತಾದ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ देव देवांसो देवला संसारात राय रायांसो नितला त्या करणार कोरांजांसो कैदा अंतराळात फागोन प्रकाश सगळ्या भुंयतळार देव देवांसो देवला संसारात राय रायांसो नितला त्या करणार कोरांजांसो कैदा अंतराळात फागोन प्रकाश सगळ्या भुंयतळार स्वर्गने तोजड ऊर बेथलेमड स्वर्गने तोजड ऊर बेथलेमड येसु पुट्टी पुण्यातिक्कंड येसु पुट्टी पुण्यातिक्कंड या चिंचड आलेलट या चिंचड आलेलट ಮನನಿಲಿಗೆ ಒಳ್ಳಿ ತೆಲಿಗೆ ಪಚ್ಚೆ ಪಜರದ ನಲಿಗೆ ಮನನಿಲಿಗೆ ಒಳ್ಳಿ ತೆಲಿಗೆ ಪಚ್ಚೆ ಪಜರದ ನಲಿಗೆ ಪಶು ಪಕ್ಷಿದ ಪಾನಿ ಬಸದ ಶಬ್ದ ಸ್ವರಗೆ ನಡುಗೆ ಯೇಸು ಭಕ್ತಿ ಸಂದೇಶ ಉಂಡುಗೆ ಯೇಸು ಭಕ್ತಿ ಸಂದೇಶ ಉಂಡುಗೆ ಉರ್ಮೆಲ ಸಂಭ್ರಮಗೆ ಉರ್ಮೆಲ ಸಂಭ್ರಮಗೆ ಸ್ವರ್ಗನೇ
ಹಾಗೂ ಕ್ಯಾಲೆಂಡರ್ 2019 ಬಿಡುಗಡೆಗೊಳಿಸಲು ಇಂದಿನ ಗಣ್ಯ ಅತಿಥಿಯಾದ ಶ್ರೀಯುತ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಪ್ರೋ ಚಾನ್ಸಲರ್, ನಿಟ್ಟೆ ಯೂನಿವರ್ಸಿಟಿ, ಡೈರೆಕ್ಟರ್ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ರೆವರೆಂಡ್ ಫಾದರ್ ರಿಚರ್ಡ್ ಎಲೋಷಿಯಸ್ ಕೊಯೆಲ್ಲೋ, ನಮ್ಮ ಸಂಸ್ಥೆಯ ಡೀನ್, ನಮ್ಮ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರು, ಆಡಳಿತ ಅಧಿಕಾರಿ ಹಾಗೂ ಸಹಾಯಕ ಅಧಿಕಾರಿಗಳು, ಆಧ್ಯಾತ್ಮಿಕ ಸಲಹೆಗಾರರನ್ನು ನಮ್ಮ ಈ ಕಾರ್ಯಕ್ರಮದ ಸಂಘಟಕರಾದ ವಂದನೀಯ ಫಾದರ್ ಅಜಿತ್ ಬಿ ಮಿನೇಜಸ್ ರವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. Now I request our chief guest to release the bulletin, Christmas bulletin. Ladies and gentlemen, give them a big round of applause. ಈಗ ವಿನೂತನ ರೀತಿಯಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ 2019 ಬಿಡುಗಡೆ ಮಾಡಲಾಗುವುದು. Now the FMCI calendar 2019 will be released by the chief guest in a creative way. ಕ್ರಿಸ್ಮಸ್ಸಿನ ಹಾರ್ದಿಕ ಶುಭಾಶಯಗಳು. The director of this very esteemed institution of our country, Reverend Father Richard Koyelu, the galaxy of administrators in different institutions of the parent institution, The stars are brightly shining. It is the night of our dear Savior's birth. Long lay the world in sin and error pining, till He appeared and the soul felt its worth. A thrill of hope, the weary world rejoices, for yonder praise a new and glorious morn. Fall on your knees, oh hear the angel voices, oh night divine, oh night when Christ was born, oh night divine, oh night divine. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತನ್ನ ಸೃಷ್ಟಿಯ ಬಗ್ಗೆ ದೇವನಿಗೆ ಅಪಾರ ಮಮತೆ. ದುರ್ಭಾವ ದುರ್ಮನಸ್ಸಿನಿಂದ ಹದಗೆಟ್ಟು ನರಕವಾದ ಭುವಿ ಮತ್ತೆ ಸ್ವರ್ಗಧಾಮವಾಗಬೇಕು. ಪ್ರೀತಿ ಶಾಂತಿಯ ನೆಲವೀಡಾಗಬೇಕು. ಆ ಕಾರ್ಯಕ್ಕಾಗಿ ತನ್ನ ಸುತನನ್ನು ಕಳುಹುವ ಸಂಕಲ್ಪ ಮಾಡಿದ ಜಗದ ತಂದೆ. ಸದ್ಗುಣಭರಿತಳು ಪಾವನ ಚರಿತಳು ನಜರೇತಿನ ಈ ಹುಡುಗಿ, ಚಂದ್ರನ ಬಿಂಬವು ಧರೆಗಿಳಿದಂದದಿ ಚೆಲುವಿನ ಕಣಿಯು ಬೆಳಗಿ. ಸದ್ಗುಣ
ಹೆಸರು ಬಂಗಾರದ ಸಿರಿಗೊಂಬೆ. ಅನುದಿನ ದೇವರ ನೆನೆಯುತ್ತಲಿಹಳು ಮನದಲ್ಲಿ ಭಕುತಿಯ ತುಂಬೆ. ಸದ್ಗುಣ ಭರಿತಳು ಪಾವನ ಚರಿತಳು ನಜರೇತಿನ ಈ ಹುಡುಗಿ. ಚಂದನ ಬಿಂಬವು ಧರೆಗಿಳಿದಂದದಿ ಚೆಲುವಿನ ಕಣಿಯು ಬೆಳಗಿ. ದೇವನನ್ನು ನೆನೆಯುತ್ತಾ ನಲಿಯುವುದೆನ್ನ ಮನವು. ಈಶನ ಕರುಣೆಯಲ್ಲಿ ಪುಳಕಿತೈತನು. ದೇವನನ್ನು ನೆನೆಯುತ್ತಾ ನಲಿಯುವುದೆನ್ನ ಮನವು. ಈಶನ ಕರುಣೆಯಲ್ಲಿ ಪುಳಕಿತೈತನು. ಅಮ್ಮನಾಗುವಿನ ದೇವ ಕಂದಗೆ. ಜಗದ ತಿಮಿರ ತೊಡೆವ ದೇವ ಪುತ್ರಗೆ. ಅಮ್ಮನಾಗುವಿನ ದೇವ ಕಂದಗೆ. ಜಗದ ತಿಮಿರ ತೊಡೆವ ದೇವ ಪುತ್ರಗೆ. ದೇವನನ್ನು ನೆನೆಯುತ್ತಾ ನಲಿಯುವುದೆನ್ನ ಮನವು. ಈಶನ ಕರುಣೆಯಲ್ಲಿ ಪುಳಕಿತೈತನು. ದೇವನನ್ನು ನೆನೆಯುತ್ತಾ ನಲಿಯುವುದೆನ್ನ ಮನವು. ಈಶನ ಕರುಣೆಯಲ್ಲಿ ಪುಳಕಿತೈತನು. ಜೋಸಫ್, ಯಾರು 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 ನನ್ನನ್ನು ಕರೆದರು? ದಾವಿದ ವಂಶದ ಜೋಸೆಫನೇ, ನಾನು ದೇವದೂತ ನಿನ್ನಲ್ಲಿ ಮಾತನಾಡುತ್ತಿದ್ದೇನೆ. ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಅಂಜಬೇಡ. ಏಕೆಂದರೆ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮನ ಪ್ರಭಾವದಿಂದ. ಆಕೆ ಒಬ್ಬ ಮಗನನ್ನು ಹಡೆಯುವಳು. ನೀನು ಆ ಮಗನಿಗೆ ಯೇಸು ಎಂದು ಹೆಸರಿಡಬೇಕು. ಏಕೆಂದರೆ ತನ್ನ ಜನರನ್ನು ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವುದು ಆತನೇ. ಆದರೆ ಮರಿಯಾ, ನೀನು ಮರಿಯಳ ಬಗ್ಗೆ ಸಂಶಯ ಪಡುತ್ತೀಯಲ್ಲವೇ? ಮರಿಯಳು ಗರ್ಭವತಿಯಾಗಲು ದೇವರ ಪವಿತ್ರಾತ್ಮವೂ ಕಾರಣ. ಆದುದರಿಂದ ಅವಳ ಬಗ್ಗೆ ನೀನು ಕೆಟ್ಟದ್ದನ್ನು ಯೋಚಿಸಬಾರದು. ಏನು? ಮರಿಯಳು ಪವಿತ್ರ ಆತ್ಮದಿಂದ ಗರ್ಭಧರಿಸಿದ್ದಾಳೆ? ಹಾಗಾದರೆ ಇದು ದೇವರ ಯೋಜನೆ. ಸ್ವಾಮಿ, ದೇವರ ಇಚ್ಛೆಯಾದರೆ ನಾನು ಹಾಗೆಯೇ ಮಾಡುತ್ತೇನೆ. ದೇವದೂತನೇ, ನನ್ನನ್ನು ಕ್ಷಮಿಸು. ಮರಿಯಳ ಬಗ್ಗೆ ಸಂಶಯ ಪಟ್ಟದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ದೇವರು ನಿನ್ನನ್ನು ಆಶೀರ್ವದಿಸಿ. ಇತ್ತ ಬೆತ್ಲೆಹೇಮಿನಲ್ಲಿ ಜನಗಣತಿಗೆ ಬಂದ ಜನಸಂದಣಿ. ದಿನ ತುಂಬಿದ ಪೂರ್ಣ ಗರ್ಭಿಣಿ ತನ್ನ ಪತ್ನಿ ಮರಿಯಳ ಜೊತೆ ಬಂದಿದ್ದಾನೆ ಸದ್ಗೃಹಸ್ಥ ಜೋಸೆಫ್. ಅಯ್ಯ, ರಾಜನ ಆಜ್ಞೆಯಂತೆ ನಮ್ಮ ಹೆಸರನ್ನು ದಾಖಲಿಸಿಕೊಳ್ಳಲು ಬೆತ್ಲೆಹೇಮ್ಗೆ ಬಂದಿದ್ದೇವೆ. ಈ ರಾತ್ರಿ ತಂಗಲು ನಮಗೆ ಸ್ವಲ್ಪ ಸ್ಥಳ ಕೊಡುವಿರಾ? ಅಯ್ಯೋ, ಈಗಾಗಲೇ ನಮ್ಮ ಮನೆ ಜನರಿಂದ ತುಂಬಿ ಹೋಗಿದೆ. ಇಲ್ಲಿ ಸ್ವಲ್ಪವೂ ಇರಲು ಸ್ಥಳವಿಲ್ಲ. ಬೇರೆ ಎಲ್ಲಾದರೂ ಕೇಳಿ ನೋಡಿ. ಬಂದೆ. ಏನು ಬೇಕು? ಅಮ್ಮ, ನನ್ನ ಹೆಂಡತಿ ತುಂಬು ಗರ್ಭಿಣಿ. ಪ್ರಯಾಣದ ಆಯಾಸದಿಂದ ತುಂಬಾ ಬಳಲಿದ್ದಾಳೆ. ಈ ರಾತ್ರಿ ವಿಶ್ರಮಿಸಲು ನಮಗೆ ಸ್ವಲ್ಪ ಸ್ಥಳ ಬೇಕಾಗಿದೆ. ದಯವಿಟ್ಟು ನಮಗೆ ಸಹಾಯ ಮಾಡಿ. ಸ್ಥಳ 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 ನಾವು ಯಾರಿಗಂತ ಕೊಡುವುದು? ಈಗಾಗಲೇ
ಈಗಾಗಲೇ ನಮ್ಮ ಮನೆ ಜನರಿಂದ ತುಂಬಿ ಹೋಗಿದೆ. ನಮಗೆ ಇರಲು ಸ್ಥಳವಿಲ್ಲ. ಇನ್ನು ನಿಮಗೆಲ್ಲಿಂದ ಕೊಡುವುದು? ಅಗೋ ಅಲ್ಲೇಲಾದರೂ ಕೇಳಿ ನೋಡಿ. ಇದ್ದಕ್ಕಿದ್ದಂತೆಯೇ ಮೇರಿಗೆ ನೋವು ಕಾಣಿಸಿತು. ಅಲ್ಲಿಯೂ ಅವರಿಗೆ ಮನೆ ಇರಲಿಲ್ಲ. ಮತ್ತೆ ತಂಗುವುದಿಲ್ಲಿ. ಮನೆಗೂ ಹೋಗಿ ಸ್ಥಳ ಕೇಳಿದರು. ಶ್ರೀಮಂತರನ್ನು ಕೇಳಿದರು, ಬಡವರನ್ನು ಕೇಳಿದರು. ಯಾರೂ ಸ್ಥಳ ನೀಡಲಿಲ್ಲ. ಕೊನೆಗೊಬ್ಬ ಪುಣ್ಯಾತ್ಮ ಹುರಿದೊಡ್ಡಿಯಲ್ಲಿ ಸ್ಥಳ ಕೊಟ್ಟ. ನಿಲ್ಲಲು ನೆಲೆಯಿಲ್ಲ. ತಂಗಿರುವುದು ದನದ ದೊಡ್ಡಿಯಲ್ಲಿ. ಡಿಸೆಂಬರ್ 24ನೆಯ ದಿನ, ಮಧ್ಯರಾತ್ರಿಯ ಮೌನ. ಉರುಳಿದವು, ಕಾಲವು ನಡೆಯಿತು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ನಮೋ ದೇವ ದೀನಪಾಲ, ನಮೋ ಸುಗುಣ ಮಾಲನೆ, ನಮೋ ದೇವ ತೇಜಪೂರ್ಣನೆ, ನಿಮ್ಮ ಚರಣಕ್ಕೆ ವಂದನೆ, ನಿಮ್ಮ ಚರಣಕ್ಕೆ ವಂದನೆ. ನಮೋ ದೇವ ದೀನಪಾಲ, ನಮೋ ಸುಗುಣ ಮಾಲನೆ, ನಮೋ ದೇವ ತೇಜಪೂರ್ಣನೆ, ನಿಮ್ಮ ಚರಣಕ್ಕೆ ವಂದನೆ, ನಿಮ್ಮ ಚರಣಕ್ಕೆ ವಂದನೆ. ತ್ರಾಣನೆ ಭಕ್ತ ಪಾಲನೆ, ನಿಮ್ಮ ಪಾದಕ್ಕೆ ನಮಿಪೆವು. ಕುರುಬರಣ್ಣ ಕುರುಬರು, ಕುರಿಗಳ ಕಾಯೋ ಬಡ ಜನರು. ಕುರುಬರಣ್ಣ ಕುರುಬರು, ಕುರಿಗಳ ಕಾಯೋ ಬಡ ಜನರು. ವಿದ್ಯೆಯ ಬುದ್ಧಿಯು ಕೊಟ್ಟವರಿಲ್ಲ, ಕುರಿಗಳ ಕಾಯೋ ಕಾಯಕವು. ವಿದ್ಯೆಯ ಬುದ್ಧಿಯು ಕೊಟ್ಟವರಿಲ್ಲ, ಕುರಿಗಳ ಕಾಯೋ ಕಾಯಕವು. ತಂದನ್ನೋ ತಾನನ್ನ, ತಂದನ್ನೋ ತಾನ, ತಂದನ್ನೋ ತಾನನ್ನ, ತಂದನ್ನೋ ತಾನ. ಏಳಿರಿ ಏಳಿರಿ ಕುರುಬರೆ ಎಲ್ಲ, ಕೇಳಿರಿ ಸುದ್ದಿಯ ಸಂತಸದಿ. ಏಳಿರಿ ಕುರುಬರೆ ಎಲ್ಲ, ಕೇಳಿರಿ ಸುದ್ದಿಯ ಸಂತಸದಿ. ಬೆತ್ಲೆಹೇಮಿಗೆ ಸಾಗೋಣವೆಲ್ಲ, ದರ್ಶನ ಪಡೆವ ಬಲು ಮುದದಿ. ಬೆತ್ಲೆಹೇಮಿಗೆ ಸಾಗೋಣವೆಲ್ಲ, ದರ್ಶನ ಪಡೆವ ಬಲು ಮುದದಿ. ತಂದನ್ನೋ ತಾನನ್ನ, ತಂದನ್ನೋ ತಾನ, ತಂದನ್ನೋ ತಾನನ್ನ, ತಂದನ್ನೋ ತಾನ, ತಂದನ್ನೋ ತಾನನ್ನ, ತಂದನ್ನೋ ತಾನ. ಬಾಲ ಏಸುವ ಕಂಡು ಧನ್ಯರಾದೆವು ಎಂದು ಭಕ್ತಿಯಿಂದಲೇ ನಮಿಸಿ ಹರುಷದಿಂದಲೇ ನಲಿದು ಗುಣಗಾನ ಮಾಡಿದರು ನಿರ್ಮಲ ಮನದವರು, ದೇವ ಕರುಣೆಯ ಪಡೆದ ಆ ದೀನ ಕುರುಬರು. ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ
ನಕ್ಷತ್ರ ದಾರಿ ತೋರಿಸಿತು. ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲೀಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಸಡಿಲಿಸಿದ, ಅಂಗವಿಕಲರ ಆದರಿಸಿ, ನೊಂದ ಜನರನ್ನು ಸಂತೈಸಿದ. बावरा मन देखने चला एक सपना, बावरा मन देखने चला एक सपना. No, sorry, I'm not interested. अरे उसने तुझे ना बोला? जा उसको सबक सिखा दे, वो तेरी नहीं तो किसी की भी नहीं हो सकती. कारी रहना सारी सांधेरे क्यों लाई रोशनी के पाँव में ये बेड़ियां सी क्यों आई उजियारे कैसे अंगारे जैसे छाँव छैली धूप मैली क्यों है री.
अब जख्मों से मिल गए नैना, छिल 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 गए नैना। चिट्ठी जावे ना जावे संदेशा, सजण गयो किस देश, तू दे दिल की जग भी नहीं सुनता, ना ही सुने दरवेश। अगर मेरी जिंदगी को रौंद कर वो जिंदा है, तो ये इस देश की हर नारी का अपमान है। मांगती हूँ मैं अब इंसाफ सबसे, जीवन ये मेरा, मुझे अब निडर है जीना। क्यों है ये डर, ना है कोई न्याय, देश ये मेरा फिर क्यों हुए पराए। लोग कहते हैं जिसको दिल वालों की दिल्ली, अब कहती मैं उसे दरिंदों की बस्ती। बचपन से घूमी इन ख्वाबों
ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ, ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ. ದೂರದಿಂದ ಕೆಂಪು ಸೂರ್ಯ ಮಿಣುಕಿದ, ಕತ್ತಲೆ ತುಂಬಿದ ನಮ್ಮಯ ಬಾಳನ್ನು ಬೆಳಗಿದ. ಈ ಸಂಜೆಯ ಶಾಂತ ವಾತಾವರಣದಲ್ಲಿ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ಇಲ್ಲಿ ನೆರೆದ ಎಲ್ಲ ಅತಿಥಿಗಳೇ, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವರ್ಗದವರೇ ಮತ್ತು ನಮ್ಮ ಪ್ರೀತಿಯ ರೋಗಿ ಬಂಧುಗಳೇ, ನಮ್ಮ ಸಂಸ್ಥೆಯ ಸಕಲ ಕಾರ್ಯಗಳನ್ನು ರೂಪುರೇಖೆಗಳನ್ನು ಮಾಡಿ ಮುಂದೆ ನಿಂತು ಯಶಸ್ವಿಯಾಗಿ ನಡೆಸಿಕೊಡುವ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ರಿಚರ್ಡ್ ಕುವೆಲ್ಲೋ ಇವರಿಗೆ ನಮ್ಮ ಧನ್ಯವಾದಗಳು. ತಮ್ಮ ಕಾರ್ಯ ತತ್ಪರತೆ, ದೂರದೃಷ್ಟಿ ಮತ್ತು ಪ್ರೋತ್ಸಾಹಕ್ಕೆ ನಾವು ಚಿರಋಣಿಗಳು. ವಂದನೆಗಳು ಫಾದರ್ ತಮಗೆ. ನಮ್ಮ ಇಂದಿನ ಕ್ರಿಸ್ತ ಜಯಂತಿ ಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿ ತಮ್ಮ ಸಂದೇಶವನ್ನು ನೀಡಿದ ನಿಟ್ಟೆ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಅವರಿಗೆ ಹೃದಯಾಂತರಾಳದ ನಮನಗಳು. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವದಾದ್ಯಂತ ಶಾಂತಿಯ ಸಂದೇಶವನ್ನ ಸಾರುವ ಕ್ರಿಸ್ಮಸ್ ಆಚರಣೆಯ ಸಂಭ್ರಮಾಚರಣೆಯನ್ನ. ಇದು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೆದಂತಹ ಕ್ರಿಸ್ಮಸ್ ಸಂಭ್ರಮಾಚರಣೆಯ ಝಲಕ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.